ಸಂಘ ಸ್ಥಾಪನೆಯಾಗಿ 20ನೇ ವರ್ಷದ ಸಂಭ್ರಮಕ್ಕಾಗಿ ಮೊದಲಾಗಿ ಒಂದು ವನ ಮಹೋತ್ಸವ ಅಂದರೆ ಗಿಡ ನೆಡುವ ಕಾರ್ಯಕ್ರಮದ ಒಂದಿಗೆ ಇವರದ್ದು ಒಂದು ಸಂಭ್ರಮಾಚರಣೆ ಮಾಡುವುದಂತ ಅವರು ಸಂಘದವರು ನಿಶ್ಚಯ ಮಾಡಿಕೊಂಡಿದ್ದಾರೆ. ಅದೇ ರೀತಿ ಒಂದು ಮರ ಒಂದು ವಿಶ್ವ ಎಂಬ ಈ ಒಂದು ಕಾರ್ಯಕ್ರಮ, ಗಿಡ ನೆಡುವುದಂದರೆ ಈ ಗಿಡ ಮರ ಆಗಿ ಅದು ಎಲ್ರಿಗೊಂದು ನೆರಳು ಕೊಡ್ತದೆ, ಎಲ್ಲರಿಗೆ ತಿಳಿದ ವಿಷಯ. ಆ ಗಿಡ ನೆಡುವುದೊಂದು ಸ್ಟೇಷನಲ್ಲಿ ಯಾಕೆ ಮಾಡಿದಂದರೆ ಪೊಲೀಸ್ ಇಲಾಖೆ ಎಂಬುದೊಂದು ಸಾರ್ವಜನಿಕರಿಗೆ ರಕ್ಷಣೆ ಕೊಡುವಂಥ ಇಲಾಖೆ. ಪೊಲೀಸರು ಕೂಡ ಇನ್ನೊಬ್ಬರಿಗೆ ನೆರಳಾಗಿರ್ತಾರೆಂಬ ಒಂದು ನಿದರ್ಶನ ನಮಗೆ ತಿಳಿದು ಬರ್ತದೆ. ಹಾಗಾಗಿ ಈ ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ಒಂದು ವನ ಮಹೋತ್ಸವವನ್ನು ಇವತ್ತು ನಮ್ಮ ದುರ್ಗಾ ಫ್ರೆಂಡ್ಸ್ ಇದರ ವತಿಯಿಂದ ಹಮ್ಮಿಕೊಂಡಿದ್ದಾರೆ. ಇವತ್ತಿನ ಈ ಒಂದು ಉತ್ತಮವಾದ ಕಾರ್ಯಕ್ರಮಕ್ಕೆ ಈ ನಮ್ಮ ಪೊಲೀಸ್ ಸ್ಟೇಷನ್ನ ಆವರಣದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಾವು ನಮ್ಮ ಉಳ್ಳಾಲ ಪೊಲೀಸ್ ಠಾಣೆಯ ಈಗ ಈ ಕಾರ್ಯಕ್ರಮದಲ್ಲಿ ಸದ್ಯಕ್ಕೆ ಉಪಸ್ಥಿತರಿದ್ದ ಪೊಲೀಸ್ ಉಪನಿರೀಕ್ಷಕರಾದ ಧನರಾಜ್ ಇವರನ್ನು ನಮ್ಮ ದುರ್ಗಾ ಫ್ರೆಂಡ್ಸ್ ಉಳ್ಳಾಳ ಇದರ ವತಿಯಿಂದ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಿದ್ದೇವೆ. ಅವರಿಗೆ ನಮ್ಮ ಸಂಘದ ಸದಸ್ಯರಾದ ಶಾನ್ ಉಳ್ಳಾಳ್ ಅವರು ಹೂ ಕೊಟ್ಟು ಅವರನ್ನು ಗೌರವದಿಂದ ಸ್ವಾಗತ ಮಾಡಬೇಕಂತ ವಿನಂತಿ ಮಾಡ್ತೀವಿ. ಅದೇ ರೀತಿ ನಮ್ಮ ಇನ್ನೊಬ್ಬರು ಪೊಲೀಸ್ ಉಪನಿರೀಕ್ಷಕರಾದ ಸಂತೋಷ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಿದ್ದೇವೆ. ಅವರಿಗೆ ಸಂಘದ ಸದಸ್ಯರಾದ ಅರವಿಂದ್ ಅವರು ಹೂ ಕೊಟ್ಟು ಗೌರವದಿಂದ ಸ್ವಾಗತ ಮಾಡಬೇಕು ಅಂತ ವಿನಂತಿ ಮಾಡ್ತೀವಿ. ಅದೇ ರೀತಿ ASI ಅವರಾದ ಶ್ರೀಯುತ ರಾಮಣ್ಣ ಶೆಟ್ಟಿ ಅವರಿಗೆ ಯೋಗೀಶ್ ಉಳ್ಳಾಳ್ ಅವರು ಹೂ ಕೊಟ್ಟು ಅವರನ್ನು ಸ್ವಾಗತ ಮಾಡಬೇಕು ಅಂತ ವಿನಂತಿ ಮಾಡ್ತಾರೆ. ಅದೇ ರೀತಿ ಇನ್ನೊಬ್ಬರು ASI ಅವರಾದ ಸುನಿಲ್ ಕುಮಾರ್ ಅವರಿಗೆ ರವಿ ಉಳ್ಳಾಳ್ ಅವರು ಹೂ ಕೊಟ್ಟು ಅವರನ್ನು ಗೌರವದಿಂದ ಸ್ವಾಗತ ಮಾಡಬೇಕು ಅಂತ ಕೇಳಿದರು. ಅದೇ ರೀತಿ ನಮ್ಮ ಪರಿಸರ ಪ್ರೇಮಿ ಎಂದು ಮತ್ತು ಹಲವಾರು ಪ್ರಶಸ್ತಿಯನ್ನು ಪಡೆದಂಥ ನಮ್ಮ ಊರಿನ ಹೆಮ್ಮೆಯ ಪುತ್ರ ಮಾಧವ್ ಉಳ್ಳಾಳ್ ಅವರನ್ನು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಗೌರವದಿಂದ ಸ್ವಾಗತ ಮಾಡ್ತಿದ್ದೇವೆ. ಅವರಿಗೆ ಸಂಘದ ಅಧ್ಯಕ್ಷರಾದ ಸುನಿಲ್ ಕುಮಾರ್ ಅವರು ಹೂ ಕೊಟ್ಟು ಗೌರವದಿಂದ ಸ್ವಾಗತ ಮಾಡಬೇಕಂತ ವಿನಂತಿ ಮಾಡ್ತಾರೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಮೊಗವೀರ ಸಂಘದ ಕಿರಣ್ ಕುಮಾರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಗೌರವದಿಂದ ಸ್ವಾಗತ ಮಾಡ್ತಿದ್ದೇವೆ. ಅವರಿಗೆ ದೀಪಕ್ ಉಳ್ಳಾಳ್ ಅವರು ಹೂ ಕೊಟ್ಟು ಸ್ವಾಗತ ಮಾಡಬೇಕು ಅಂತ ವಿನಂತಿ ಮಾಡ್ತಿದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಮನೋಹರ ಭವನ ಇದರ ಮಾಲಕರಾದ ಕೃಷ್ಣಣ್ಣ ಅವರಿಗೆ ವೈಭವ್ ಹೂ ಕೊಟ್ಟು ಗೌರವದಿಂದ ಸ್ವಾಗತ ಮಾಡಬೇಕು ಅಂತ ವಿನಂತಿ ಮಾಡ್ತಿದ್ದೇವೆ. ಅವರಿಗೆ ಚೇತನ್ ಇವರು ಹೂ ಕೊಟ್ಟು ಗೌರವದಿಂದ ಸ್ವಾಗತ ಮಾಡಬೇಕು ಅಂತ ವಿನಂತಿ ಮಾಡ್ತಿದ್ದೇವೆ. ರಿತೇಶ್ ಅದೇ ರೀತಿ ಠಾಣಾ ಬರಹಗಾರರಾದ ಸುರೇಶ್ ಕುಮಾರ್ ಈ ಕಾರ್ಯಕ್ರಮಕ್ಕೆ ಗೌರವದಿಂದ ಸ್ವಾಗತ ಮಾಡ್ತಿದ್ದೇವೆ. ವೇಣು ಅವರು ಹೂ ಕೊಟ್ಟು ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಬೇಕು ಅಂತ ವಿನಂತಿ ಮಾಡ್ತೇವೆ. ಸಿಬ್ಬಂದಿ ಅಶೋಕ್ ಕುಮಾರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಗೌರವದಿಂದ ಸ್ವಾಗತ ಮಾಡ್ತಿದ್ದೇವೆ. ಅವರಿಗೆ ಶೋಭಿ ಉಳ್ಳಾಳ್ ಅವರು ಹೂ ಕೊಟ್ಟು ಗೌರವದಿಂದ ಸ್ವಾಗತ ಮಾಡಬೇಕಂತ ವಿನಂತಿ ಮಾಡ್ತಿದ್ದೇವೆ. ಅದೇ ರೀತಿ ಮಹಾದೇವ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಿದ್ದೇವೆ. ಅವರಿಗೆ ರಾಜ್ ಅವರು ಹೂ ಕೊಟ್ಟು ಸ್ವಾಗತ ಮಾಡಬೇಕಂತ ವಿನಂತಿ ಮಾಡ್ತಿದ್ದೇವೆ. ಮಂಜುನಾಥ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಿದ್ದೇವೆ. ಅವರಿಗೆ ರಾಜ್ ಹೂ ಕೊಟ್ಟು ಸ್ವಾಗತ ಮಾಡಬೇಕಂತ ವಿನಂತಿ ಮಾಡ್ತಿದ್ದೇವೆ.
ಠಾಣಾ ಬರಹಗಾರರಾದ ಸುರೇಶ್ ಕುಮಾರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಗೌರವದಿಂದ ಸ್ವಾಗತ ಮಾಡ್ತಿದ್ದೇವೆ. ಅವರಿಗೆ ರವಿರಾಜ್ ಹೂ ಕೊಟ್ಟು ಸ್ವಾಗತ ಮಾಡಬೇಕು ಅಂತ ವಿನಂತಿ ಮಾಡ್ತಿದ್ದೇವೆ. ಸುನಿಲ್ ಕುಮಾರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಗೌರವದಿಂದ ಸ್ವಾಗತ ಮಾಡ್ತಿದ್ದೇವೆ. ಇವರಿಗೆ ನೀತು ಇವರು ಹೂ ಕೊಟ್ಟು ಸ್ವಾಗತ ಮಾಡಬೇಕು ಅಂತ ವಿನಂತಿ ಮಾಡ್ತಿದ್ದೇವೆ. ಗೌರವದಿಂದ ಸ್ವಾಗತ ಮಾಡ್ತಿದ್ದೇವೆ. ಅವರಿಗೆ ಸಾಗರ್ ಅವರು ಹೂ ಕೊಟ್ಟು ಸ್ವಾಗತ ಮಾಡಬೇಕು ಅಂತ ವಿನಂತಿ ಮಾಡ್ತಿದ್ದೇವೆ. ಬರ್ತಾ ಇದ್ದಾರೆ, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಲಿಕ್ಕಿದ್ದೇವೆ. ಪ್ರಶಾಂತ್ ಬೈಯಿಂದ ಈಗಾಗಲೇ ನಮ್ಮ ವನಮಹೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ರೇಂಜರ್ ಪ್ರಶಾಂತ್ ಪೈ ಅವರನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ಗೌರವದಿಂದ ಸ್ವಾಗತ ಮಾಡ್ತಿದ್ದೇವೆ. ಅವರಿಗೆ ಅರವಿಂದ್ ಅವರು ಹೂ ಕೊಟ್ಟು ಗೌರವದಿಂದ ಸ್ವಾಗತ ಮಾಡಬೇಕು ಅಂತ ವಿನಂತಿ ಮಾಡ್ತಿದ್ದೇವೆ. ಅದೇ ರೀತಿ ಡೆಪ್ಯೂಟಿ ರೇಂಜರ್ ಮಹಾಬಲ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಗೌರವದಿಂದ ಸ್ವಾಗತ ಮಾಡ್ತಿದ್ದೇವೆ. ಅವರಿಗೆ ನಾಗೇಶ್ ಅವರು ಹೂ ಕೊಟ್ಟು ಗೌರವದಿಂದ ಸ್ವಾಗತ ಮಾಡಬೇಕು ಅಂತ ವಿನಂತಿ ಮಾಡ್ತಿದ್ದೇವೆ. ಅದೇ ರೀತಿ ಆರ್.ಕೆ. ಉದಯ್ ಕುಮಾರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಗೌರವದಿಂದ ಸ್ವಾಗತ ಮಾಡ್ತಿದ್ದೇವೆ. ಅವರಿಗೆ ಸುದೇಶ್ ಹೂ ಕೊಟ್ಟು ಗೌರವದಿಂದ ಸ್ವಾಗತ ಮಾಡಬೇಕು ಅಂತ ವಿನಂತಿ ಮಾಡ್ತಿದ್ದೇವೆ. ಅದೇ ರೀತಿ ಉಳ್ಳಾಲ ಪೊಲೀಸ್ ಠಾಣೆ ಹೆಡ್ ಕಾನ್ಸ್ಟೇಬಲ್ ರಂಜಿತ್ ಕುಮಾರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಿದ್ದೇವೆ. ಅವರಿಗೆ ಲತೇಶ್ ಅವರು ಹೂ ಕೊಟ್ಟು ಸ್ವಾಗತ ಮಾಡಬೇಕು ಅಂತ ವಿನಂತಿ ಮಾಡ್ತಿದ್ದೇವೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಅಭಿಮಾನಿ ಬಂಧುಗಳಿಗೆ ಹಾಗೂ ಹಿತೈಷಿಗಳಿಗೆ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಿದ್ದೇವೆ. ಕಾರ್ಯಕ್ರಮದ ಬಗ್ಗೆ ಪರಿಸರ ಪ್ರೇಮಿ ಹಾಗೆ ಹಲವಾರು ಪ್ರಶಸ್ತಿ ಗಳಿಸಿದಂಥ ನಮ್ಮ ಊರಿನ ಹೆಮ್ಮೆಯ ಪುತ್ರ ಶ್ರೀಯುತ ಮಾಧವ್ ಉಳ್ಳಾಳ್ ಇವರು ಒಂದು 2 ಮಾತಿನ ಮುಖಾಂತರ ಈ ಕಾರ್ಯಕ್ರಮದ ಮಹತ್ವವನ್ನು ಎಲ್ಲರಿಗೂ ತಿಳಿಯಪಡಿಸಬೇಕು ಅಂತ ವಿನಂತಿ ಮಾಡ್ತೀವಿ. ಮೇರೆಗೆ ಶ್ರೀಯುತ ರೇಂಜರ್ ಪ್ರಶಾಂತ್ ಪೈ ಅವರು ಈ ಕಾರ್ಯಕ್ರಮದ ಮಹತ್ವವನ್ನು ನಮ್ಮೆಲ್ಲರಿಗೂ 2 ಮಾತಿನ ಮುಖಾಂತರ ತಿಳಿಯಪಡಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತೀವಿ. ಇವರು ASI ಸಾಹೇಬ್ ಇದ್ದಾರೆ, ಹಾಗೆ ನಮ್ಮ ಹೆಡ್ ಕಾನ್ಸ್ಟೇಬಲ್ ಇದ್ದಾರೆ, ಹಾಗೆಲ್ಲ ನಮ್ಮ ಈ ಸ್ಟೇಷನ್ ಮುಂಭಾಗದಲ್ಲಿ ಸೇರಿರುವಂಥ ದುರ್ಗಾ ಫ್ರೆಂಡ್ಸ್ ಶ್ರೀ ಉಳ್ಳಾಳ ಇವರ ಅಧ್ಯಕ್ಷರು, ಎಲ್ಲ ಅಧ್ಯಕ್ಷರು ದುರ್ಗಾ ಫ್ರೆಂಡ್ಸ್ ಶ್ರೀ ಇದರ ಅಧ್ಯಕ್ಷರು ಮತ್ತೆಲ್ಲ ಸದಸ್ಯರಿಗೂ ಕೂಡ ನಮಸ್ಕಾರ ಹೇಳ್ತಾ, ಇವತ್ತು ಒಂದು ಮರ ಒಂದು ವಿಶ್ವ ಅಂತ ಒಂದು ಪ್ರೋಗ್ರಾಮ್ ಮಾಧವ್ ಉಳ್ಳಾಳ್ ಅವರ ನೇತೃತ್ವದಲ್ಲಿ ಮಾಡ್ತಾ ಇದ್ದೀರಾ. ಅದು ದುರ್ಗಾ ಫ್ರೆಂಡ್ಸ್ ನೀವು ಒಂದು 20 ದಿವಸ 20ನೇ ವರ್ಷ ಸರಣಿ ಕಾರ್ಯಕ್ರಮ. ಅದರಲ್ಲಿ ಇವತ್ತು ಪ್ರಥಮ ಕಾರ್ಯಕ್ರಮ ನೆಡುವಂಥ ಇದು ಸ್ವಾಮಿ. ಇದರಲ್ಲಿ ನೀವೇನು ಕದಂಬ ಅಂತ ನೆಡ್ತಾ ಇದ್ದೀರಿ. ಕದಂಬ ಗಿಡ ಬಹಳ ಶ್ರೇಷ್ಠವಾದ ಗಿಡ, ಭಾಳ ಅಪರೂಪವಾದ ಗಿಡ. ಇದರ ಸುತ್ತ ಇದ್ದರೆ ಇದರ ಒಂದು 20 ಗಿಡಗಳು ನಮ್ಮ ಮನೆ ಪಕ್ಕ ಇದ್ದರೆ ಇದರಲ್ಲಿ ಈ 20 ಗಿಡ ನೆಟ್ಟು ಆ ಮನೆಯಲ್ಲಿದ್ದರೆ ನಮಗೆ ಶೀತ ಜ್ವರ ಕೆಮ್ಮು ಬಾಧಿಸುವುದೇ ಇಲ್ಲ. ಅಂಥ ಒಂದು ಬಹಳ ಪವಿತ್ರವಾದ ಗಿಡ ಕದಂಬ ಗಿಡ. ಅದು ನಿಮಗೆ ಸಿಗುವುದಿಲ್ಲ. ಇದನ್ನು ಎಲ್ಲಿಂದ ತಂದರೆ ಗೊತ್ತಿಲ್ಲ ನೀವು, ಬಟ್ ಇದನ್ನು ನೀವು ನೆಡ್ತಾ ಇರೋದು ನಿಜವಾಗಿ ಒಳ್ಳೆಯ ಪ್ರೋಗ್ರಾಮು. ಬಟ್ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಈ ಸರಣಿ 20ನೇ ವರ್ಷದ ಪ್ರೋಗ್ರಾಮಿಗೆ ಏನು ಕದಂಬ ನೆಡ್ತಾ ಇದ್ದೀರಿ, ಕದಂಬದಾಗಿ ನಿಮ್ಮ ಏನು ಕದಂಬ ಅಂದರೆ ಒಂದು ವಂಶ ನಿಮ್ಗೆ ಗೊತ್ತಿರ್ಬೋದು. ನಮ್ಮ ಕರ್ನಾಟಕ ಹಾಗೂ ಕೇರಳ ತಮಿಳುನಾಡನ್ನು ಈ ಕದಂಬ ವಂಶಸ್ಥರು 120 ವರ್ಷ ಆಳಿದೆ. ಅದೇ ರೀತಿ ನಿಮ್ಮ ದುರ್ಗಾ ಫ್ರೆಂಡ್ಸ್ ಕೂಡ ಒಳ್ಳೆಯ ಕಾರ್ಯಕ್ರಮ, ಕದಂಬ ವಂಶದಾಗಿ ನಿಮ್ಮದು ಫ್ರೆಂಡ್ಸ್ ಕ್ಲಬ್ ಕೂಡ ತುಂಬ ಉನ್ನತ ಸ್ಥಾನಕ್ಕೆ ಇರಲಿ, ಇನ್ನಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿ ಅಂತ ಹೇಳ್ತಾ ನನ್ನನ್ನು ಕಾರ್ಯಕ್ರಮವನ್ನು ಕರೆದೋದಕ್ಕೆ ದುರ್ಗಾ ಫ್ರೆಂಡ್ಸ್ ಆ್ಯಂಡ್ ಅವರಿಗೆಲ್ಲರಿಗೂ ವಂದನೆ ತಿಳಿಸುತ್ತಾ ನನಗೆ 2 ಅವಕಾಶ ಕೊಟ್ಟದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಹಾಗೂ ಅದರಿಂದ ನಮ್ಮ ಆರೋಗ್ಯಕ್ಕೆ ಏನು ಪ್ರಯೋಜನ ಎಂಬ ಒಂದು 2 ಮಾತಲ್ಲಿ ಅತ್ಯುತ್ತಮವಾಗಿ ಮಾತನಾಡಿರುವಂಥ ರೇಂಜರ್ ಪ್ರಶಾಂತ್ ಪೈ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಮತ್ತು ದುರ್ಗಾ ಫ್ರೆಂಡ್ಸ್ ಉಳ್ಳಾಳ ಇದರ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಮುಂದೆ 2 ಮಾತು ಮಾಧವ್ ಉಳ್ಳಾಳ್ ದಯವಿಟ್ಟು ಒಂದು 2 ಮಾತಿನ ಮುಖಾಂತರ ಇದರ ಕಾರ್ಯಕ್ರಮದ ಮಹತ್ವವನ್ನು ತಿಳಿಯಪಡಿಸಬೇಕಂತ ವಿನಂತಿ ಮಾಡ್ತೀನಿ. ನಮಸ್ತೆ.
ವೇದಿಕೆಯಲ್ಲಿ ಇರ್ತಕ್ಕಂಥ ನನ್ನ ಊರಿನ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಅವರೇ, ಎಲ್ಲ ನನ್ನ ಪ್ರೀತಿಯ ಸಿಬ್ಬಂದಿಗಳು, ವೇದಿಕೆಯಲ್ಲಿರ್ತಕ್ಕಂಥ ನನ್ನ ಆತ್ಮೀಯರು, ನನ್ನ ಅರಣ್ಯ ಇಲಾಖೆಯ ಮುಖ್ಯಸ್ಥರು ಪ್ರಶಾಂತ್ ಪೈ ಅವರು, ಅದೇ ರೀತಿ ಡೆಪ್ಯೂಟಿ ರೇಂಜರ್ ಆಗಿರ್ತಕ್ಕಂಥ ಮಹಾಬಲ್ರವರು, ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ, ದುರ್ಗಾ ಫ್ರೆಂಡ್ಸಿನ ಅಧ್ಯಕ್ಷರೇ, ಸದಸ್ಯರೇ, ವಿದೇಶಿಗಳೇ. ನನ್ನನ್ನು ದುರ್ಗಾ ಫ್ರೆಂಡ್ಸಿನವರು ಅಧ್ಯಕ್ಷರೊಂದು ಫೋನ್ ಮಾಡ್ತಾರೆ, ನಮ್ಮ 20ನೇ ವರ್ಷಕ್ಕೆ ಒಂದು ಕಾರ್ಯಕ್ರಮ ಮಾಡಬೇಕು, ತಾವು ಅದಕ್ಕೆ ಜೋಡಣೆ ಮಾಡಬೇಕು ಅಂತ, ಒಂದು ಹೆಸರನ್ನು ಕೂಡ ಅದಕ್ಕೆ ಸೂಚನೆ ಮಾಡಬೇಕು ಅಂತ ನನ್ನನ್ನು ಕೇಳಿಕೊಂಡಾಗ ನನಗೆ ತಟ್ಟನೆ ಹೊಳೆದದ್ದು ಒಂದು ಮರ ಒಂದು ವಿಶ್ವ. ಈ ಒಂದು ಮರ ಒಂದು ವಿಶ್ವ ಯಾಕೆ ಈ ಕಾಲದಲ್ಲಿ, ಈ ಕಾಲಘಟ್ಟದಲ್ಲಿ ಬೇಕು ಅಂತ ಕೇಳಿದರೆ, ಈ ವಿಶ್ವವನ್ನು ಬಾಧನೆ ಮಾಡತಕ್ಕಂಥ, ವಿಶ್ವವನ್ನೇ ಈಗ ಒಂದು ಜಾಗೃತ ಸ್ಥಿತಿಗೆ ತಂದು ಮುಟ್ಟಿರತಕ್ಕಂಥ ಒಂದು ಎರಡು ವಿಷಯ ಅಂತ ಕೇಳಿದರೆ, ಒಂದು ಜಾಗತಿಕ ತಾಪಮಾನ, ಮತ್ತೊಂದು ಕ್ಲೈಮೇಟ್ ಚೇಂಜ್. ಇಡೀ ವಿಶ್ವಕ್ಕೆ ಈ ಎರಡು ಸವಾಲು, ಯಾವ ರೀತಿ ನಾವು ಮುಂದಕ್ಕೆ ಹೋಗಬೇಕು, ಇಡೀ ವಿಶ್ವದ ನಾಯಕರು ಒಂದು ಕಡೆ ಸೇರಿ ಇದರ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ. ಅದು ಬಹಳ ದೊಡ್ಡ ವಿಷಯ. ನಾವು ಇಡೀ ವಿಶ್ವಕ್ಕೆ ಒಂದು ಸಂದೇಶವನ್ನು ಕೊಡತಕ್ಕಂಥ ಈ ಭಾರತ, ಒಂದು ಮರ ಒಂದು ವಿಶ್ವ, ಈ ಕಾನ್ಸೆಪ್ಟ್ ನಡೆಯಲ್ಲಿ ಇಡೀ ವಿಶ್ವಕ್ಕೆ ಪ್ರಕೃತಿ ಯಾವ ರೀತಿ ಬೇಕು, ಪ್ರಕೃತಿ ನಮ್ಮನ್ನು ಯಾವ ರೀತಿ ಕಾಪಾಡುತ್ತೆ, ಪ್ರಕೃತಿಯಿಂದ ಈ ಭೂಮಿಗೆ ಯಾವ ರೀತಿಯ ಪ್ರಯೋಜನಗಳಿದೆ ಅನ್ನುವಂಥದ್ದನ್ನು ಬರೀ ಒಂದು ಕದಂಬ ಮರ 20 ವರ್ಷವನ್ನು ಪೂರೈಸಿರ್ತಕ್ಕಂಥ ದುರ್ಗಾ ಫ್ರೆಂಡ್ಸಿನ ನೇತೃತ್ವದಲ್ಲಿ ಉಳ್ಳಾಳದ ಪೊಲೀಸ್ ಠಾಣೆಯ ಆವರಣದಲ್ಲಿ ನೆಟ್ಟ ಗಿಡಗಳು ಮುಂದಕ್ಕೆ ಹೆಮ್ಮರವಾಗಿ ಈ ಪ್ರಕೃತಿಯಲ್ಲಿ, ಈ ಪರಿಸರಕ್ಕೆ ಯಾವ ರೀತಿಯ ಪ್ರಯೋಜನವನ್ನು ಕೊಡುತ್ತದೆ ಅನ್ನುವಂಥದ್ದನ್ನು ನಮಗೆ ತಿಳಿಯಲಿಕ್ಕೆ ಭಾಳ ಒಂದು ಅನುಕೂಲ. ಕದಂಬ ವೃಕ್ಷದಲ್ಲಿ 6 ವಿಧಗಳಿವೆ. ನಮ್ಮ ಪೊಲೀಸ್ ಸ್ಟೇಷನ್ ಹಿಂದುಗಡೆ ಒಂದು ಮರ ಇತ್ತು, ಭಾಳ ದೊಡ್ಡದು. ಅದರಲ್ಲಿ ಒಂದು ವಿಧ ಆ ಮರದ ಒಂದು ಅಧ್ಯಯನಕ್ಕಾಗಿ ನಾನೊಂದು 2 ವರ್ಷಕ್ಕೆ ಮುಂಚೆ ಇಲ್ಲಿ ಬಂದಿದ್ದು. ಅದನ್ನು ನೋಡಿ, ಆ ಮರ ಎಲ್ಲ ಕಡೆಯಲ್ಲಿ ಸಿಗುತ್ತೆ, ಆದರೆ ಈ ಮರ ಸಿಗುವುದಿಲ್ಲ. ಇನ್ನು ಉಳಿದ 4 ವಿಧಗಳು ಕೂಡ ನಮಗೆ ಕಣ್ಣಿಗೆ ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಇದು ವೃಕ್ಷದಲ್ಲಿ, ಕದಂಬ ವೃಕ್ಷದಲ್ಲಿ ಮಹಾವೃಕ್ಷ ಅನ್ನುವಂಥದ್ದು ಒಂದು ವಿಧ. ಇದರಲ್ಲಿ ಹಲವಾರು ವಿಧಗಳಿವೆ. ನಮಗೆ ಈ ಭೂಮಿಯನ್ನು ಅತ್ಯಂತ ಶ್ರೇಷ್ಠವಾಗಿ ಮುಂದಿನ ಪೀಳಿಗೆಗೆ ಹಸ್ತಾಂತರ ಮಾಡಬೇಕಿದ್ರೆ, ನಮ್ಮ ಮುಂದಿನ ಪೀಳಿಗೆ ಇದನ್ನು ಅನುಭವಿಸಬೇಕಿದ್ರೆ, ಈ ಭೂಮಿ ಅತ್ಯಂತ ಹೆಚ್ಚು ಎಲೆಗಳನ್ನು ಉದುರಿಸಿಕೊಂಡು ಸಂಪತ್ತು ಆಗಬೇಕು. ಈ ಮಣ್ಣು ಜೀವಂತವಾಗಿದ್ದರೆ ಮಾತ್ರ ಇಲ್ಲಿ ಇರತಕ್ಕಂಥ ಎಲ್ಲ ಜೀವರಾಶಿಗಳು ಕೂಡ ಆರೋಗ್ಯವಾಗಿ ಬದುಕೋದಕ್ಕೆ ನಮಗೆ ಸಾಧ್ಯವಾಗುತ್ತೆ. ಬಂಧುಗಳೇ, ಈ ಒಂದು ಮರ 100ಕ್ಕಿಂತ ಹೆಚ್ಚು ಒಂದೇ ಜಾಗದಲ್ಲಿದ್ದರೆ ಸಾಂಕ್ರಾಮಿಕ ರೋಗವನ್ನು ತಡೆಗಟ್ಟುವಂಥ ಶಕ್ತಿಯನ್ನು ಹೊಂದಿದೆ. ಇದರಲ್ಲಿ ಹಣ್ಣಾಗತ್ತೆ 4 ವರ್ಷದ ನಂತರ. ಆ ಹಣ್ಣು ಮೊದಲ ಬಾರಿಗೆ ನೋಡಿದಾಗ ಟೆನ್ನಿಸ್ ಬಾಲ್ನ ಥರ ಇರುತ್ತೆ. 2ನೇ ಹಂತದಲ್ಲಿ ಗೋಲ್ಡನ್ ಕಲರ್ಗೆ ಬರುತ್ತೆ, ಅದು ವಿಶ್ವ ಪ್ರಸಿದ್ಧ. 3ನೇ ಹಂತಕ್ಕೆ ಬರುತ್ತೆ, ಅದು ಕಂದು ಬಣ್ಣಕ್ಕೆ, ಅದು ಕೊಳೆತು ಭೂಮಿಗೆ ಬಿದ್ದಾಗ ಒಂದು ಕಾಯಿಯಲ್ಲಿ 150ಕ್ಕಿಂತ ಹೆಚ್ಚು ಗಿಡಗಳು ಕೊಟ್ಟದ್ದು. ಇದರ ವಿಶೇಷತೆ ಏನು ಅಂತ ಕೇಳಿದರೆ, ಇದರ ಚಿಗುರು ನಮಗೆ ತಲೆಬೇನಿದ್ರೆ ಅದರ ಚಿಗುರನ್ನು ನಾವು ಕೈಯಲ್ಲಿ ಹಿಂಡಿದರೆ ಅದರಲ್ಲಿ ವಿಕ್ಸ್ ನಂತರ ಒಂದು ಸ್ಮೆಲ್ ಬರುತ್ತೆ. ಅದನ್ನು ಮನೆಗೆ ಹಚ್ಚಿದರೆ ತಲೆಬೇನೆ ವಾಸಿಯಾಗತ್ತೆ ಅನ್ನುವಂಥದ್ದು ಪಂಡಿತರಿಂದ ತಿಳಿದು ಬರುವಂಥದ್ದು. ಇನ್ನೊಂದು ವಿಶೇಷ ಅಂತ ಕೇಳಿದರೆ, ನಾವು ಎಷ್ಟೋ ಜನ ಸತ್ತು ಬದುಕಿದ್ರು ಕೂಡ 600ರಿಂದ 1500 ವರ್ಷ ಅದಕ್ಕೆ ಆಯುಷ್ಯ ಉಂಟು ಅನ್ನುವಂಥದ್ದು ನಮ್ಮ ಪುರಾಣ ಹೇಳುತ್ತೆ. ಬಂಧುಗಳೇ, ಇಂಥ ಮರಗಳು ನಮ್ಮ ಭೂಮಿಯಲ್ಲಿ ನಾನು ಮಂಗಳೂರಿಗೆ 11 ವರ್ಷಕ್ಕೆ ಮೊದಲು ತಂದಾಗ ಟೈಮ್ಸ್ ಆಫ್ ಇಂಡಿಯಾ ಅನ್ನುವಂಥ ಒಂದು ಪತ್ರಿಕೆ ನನ್ನ ಇಡೀ ಲೇಖನವನ್ನು ಪ್ರಕಟ ಮಾಡುತ್ತೆ. 11 ವರ್ಷಕ್ಕೆ ಮೊದಲು ನಾನು 900 ಗಿಡಗಳನ್ನು ಮಂಗಳೂರು ತಂದು ವಿವಿಧ ಭಾಗಗಳಲ್ಲಿ ನೆಟ್ಟಾಗ ಅದಕ್ಕೆ ಬಹಳವಾದ ಮಹತ್ವ ಸಿಕ್ಕಿತು. ವೆರಿ ನೆಕ್ಸ್ಟ್ ಅಂದರೆ ಮತ್ತಿನ ವರ್ಷ ಪ್ರಧಾನಿ ಆಯ್ಕೆಯಾಗಿ ಬಂದಿದ್ದರು ನರೇಂದ್ರ ಮೋದಿಯವರು. ರಾಜಭವನದಲ್ಲಿ ಈ ಮರವನ್ನು ನೆಟ್ಟಾಗ ಇಡೀ ವಿಶ್ವ ಅದನ್ನು ಗುರುತಿಸಿದೆ. ಈ ಮರ ಯಾಕೆ, ಹೇಗೆ, ಯಾವತ್ತು ಇದರ ಕಾರ್ಯ ಏನು, ಇದರ ಪ್ರತಿಫಲ ಭೂಮಿಗೆ ಹೇಗೆ ಸಿಗುತ್ತೆ ಅನ್ನುವಂಥದ್ದು. ಅದಕ್ಕೋಸ್ಕರ ಇಡೀ ವಿಶ್ವ ಇವತ್ತು ಕದಂಬ ವೃಕ್ಷವನ್ನು ಆರಾಧನೆ ಮಾಡುತ್ತೆ, ಕದಂಬ ವೃಕ್ಷವನ್ನು ನೆನಪು ಮಾಡುತ್ತೆ, ಕದಂಬ ವೃಕ್ಷದ ಮಹತ್ವವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡುತ್ತೆ. ಇದರ ಬೊಟಾನಿಕಲ್ ನೇಮ್ ನಿಯೋಲಾ ಮಾರ್ಕಿಯ ಕದಂಬ. ಇದು ಕದಂಬ ವೃಕ್ಷ ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ಹೆಸರಲ್ಲಿ ಕರೆಯಲ್ಪಡುತ್ತೆ. ಇವತ್ತು ದುರ್ಗಾ ಫ್ರೆಂಡ್ಸಿನ ನೇತೃತ್ವದಲ್ಲಿ ಈ ಠಾಣೆಯ ಮುಂಭಾಗದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ನನಗೆ ಭಾಳ ಖುಷಿ ಕೊಟ್ಟಿರುವಂಥದ್ದು. ಉಳ್ಳಾಲದ ಜನತೆ
ಈ ಒಂದು ಸಸ್ಯದ ಬಗ್ಗೆ, ಈ ಒಂದು ಮರದ ಬಗ್ಗೆ ತಿಳ್ಕೊಳ್ಳುವಂಥದ್ದು ನನಗೆ ಬಹಳ ಹೆಮ್ಮೆಯನ್ನು ಕೊಟ್ಟಿದೆ. ಮಾತ್ರವಲ್ಲ, ಇಡೀ ವಿಶ್ವ ಇವತ್ತು ಮರ ಬೇಕು ಅನ್ನುವಂಥ ಕೂಗಿನೊಂದಿಗೆ ಇಡೀ ಭೂಮಿಯನ್ನು ರಕ್ಷಣೆ ಮಾಡುವಂಥ ಪಣವನ್ನು ತೊಟ್ಟಿದೆ. ಆ ಮೂಲಕ ದುರ್ಗಾ ಫ್ರೆಂಡ್ಸ್ ಕೂಡ ಆ ಒಂದು ಕಾರ್ಯಕ್ಕೆ ಕೈ ಜೋಡಿಸಿರುವಂಥದ್ದು ನಮಗೆ ಬಹಳ ಖುಷಿಯನ್ನು ಕೊಟ್ಟಿರುವಂಥದ್ದು. ಆ ದುರ್ಗಾ ಫ್ರೆಂಡ್ಸಿಗೆ ನಾವೆಲ್ಲರೂ ಒಮ್ಮೆ ಚಪ್ಪಾಳೆಯ ಮೂಲಕ ಅಭಿನಂದನೆಯನ್ನು ಕೊಡಬೇಕು. ಇದು ತುಂಬ ಎತ್ತರ ಬೆಳೀತು, ತುಂಬ ಅಂದರೆ ತುಂಬ. ಅದರಲ್ಲಿ 3-6 ವಿಶೇಷದಲ್ಲಿ 4 ನಮಗೆ ಕಾಣಲಿಕ್ಕೆ ಸಿಗಲಿಲ್ಲ, 2 ಉಂಟು. ಒಂದು ಇದು ಮಹಾಕದಂಬ, ಇದರ ಒಂದೊಂದು ಗೆಲ್ಲು ಕೂಡ ನಾವಿರುವಂಥದ್ದು ಬರೀ 5.5-6 ಫೀಟ್, 43 ಫೀಟ್ ಉದ್ದಕ್ಕೆ ಬೆಳೀತದೆ. ಯಾವುದೇ ಅಂಕುಡೊಂಕಿ ಇಲ್ಲ ಅದರಲ್ಲಿ. ದೊಡ್ಡ ನಾನು ಆಯ್ಕೆ ಮಾಡಿರುವಂಥದ್ದು ಈ ಗಿಡ ಭೂಮಿಯನ್ನು ತಂಪು ಮಾಡೋದಕ್ಕೆ 37 ವರ್ಷಕ್ಕೆ ಮೊದಲು ನಾನು ಹೆಂಗೆ ಗಿಡ ನೆಡಲಿಕ್ಕೆ ಪ್ರಾರಂಭ ಮಾಡಿದೆ ಅಂದರೆ ಭೂಮಿ ತಂಪಾಗಬೇಕಂತೇಳಿ. ನನಗೆ ಇದರಲ್ಲಿ ಆಸಕ್ತಿ ಹುಟ್ಟಿದ್ದು ಅದರ ಎಲೆ, ಅದು 2 ಅಂಗೈಯಷ್ಟಾಗಲದು ದೊಡ್ಡ ಎಲೆ ಆಗುತ್ತೆ. ನನ್ನ ಕಾನ್ಸೆಪ್ಟ್ ಏನಿದ್ರು ಭೂಮಿ ತಂಪಾಗಬೇಕು, ಸೂರ್ಯನ ಕಿರಣ ಭೂಮಿಗೆ ಬೀಳಬಾರ್ದು ಅನ್ನುವಂಥದ್ದು. ಅದಕ್ಕೆ ನಮ್ಮ ಅರಣ್ಯ ಇಲಾಖೆ ನನ್ನ ಸ್ನೇಹಿತರು ನನಗೆ ಸಾಥ್ ಕೊಟ್ಟರು. ಆ ಗಿಡವನ್ನು, ಆ ಬೀಜವನ್ನು ನಾನು ತಂದು ಕೊಟ್ಟಾಗ ಅವ್ರು ನನಗೆ ಗಿಡವನ್ನು ಮಾಡಿಕೊಟ್ರು. ಬದಲಾಗಿ ಮತ್ತೊಂದು ವಿಷಯ, ನಾನು ನಿನ್ನೆ ಒಂದು ಆನ್ಲೈನ್ ಮೀಟಿಂಗಲ್ಲಿದ್ದೆ. ಆ ಮೀಟಿಂಗಲ್ಲಿ 2,500ಕ್ಕಿಂತ ಹೆಚ್ಚು ಜನ ಲೈನಲ್ಲಿದ್ದರು. ಎಲ್ಲರೂ ಕೇಳಿದ್ದೇನು ಅಂತ ಕೇಳಿದರೆ ಅದರ ಬೀಜದಿಂದ ಗಿಡವನ್ನು ಮಾಡೋದು ಹೇಗೆ ಅಂತೇಳಿ. ಒಂದು ಬೀಜವನ್ನು ನಾಟಿ ಮಾಡಿದರೆ 90 ದಿನದ ನಂತರ ಮೊಳಕೆ ಬರುತ್ತೆ. ಇದು ಬಹಳ ವಿಶೇಷ. ಅದಕ್ಕೆ ಮುಂಚೆ ನಮಗೆ ಅಲ್ಲಿ ಏನು ಕಾಣುವುದಿಲ್ಲ, ನಾವೇನು ಸೇವನೆ ಅದು ಸತ್ತು ಹೋಯಿತು ಅಂತೇಳಿ ಏನಾಗುವುದಿಲ್ಲ. 90 ದಿನದ ನಂತರ ಅದು ಮೊಳಕೆ ಬಂದು ಒಂದು ಗಿಡವನ್ನು ನಮಗೆ ಕೊಡುತ್ತೆ. ಇಷ್ಟು ಹೇಳಬಲ್ಲೆ ನಾನು. ಈ ಪ್ರಕೃತಿ, ಈ ಭೂಮಿ, ಈ ಪ್ರಾಣಿ, ಪಕ್ಷಿ ಇದನ್ನೆಲ್ಲ ಉಳಿಸೋದಕ್ಕೆ ಇಂಥ ಪಾರಂಪರಿಕ ಮರಗಳು ನಮಗೆ ಬೇಕು. ಇದು ನಾವು ನೆಟ್ಟ ಮೇಲೆ ಯಾವ ರೀತಿ ಪ್ರೀತಿಯನ್ನು ಕೊಡಬೇಕು ಅನ್ನುವಂಥದ್ದು, ಬರೇ 1 ಲೀಟರ್ ನೀರಿನ ಮೂಲಕ ಆ ಮರಗಳಿಗೆ, ಆ ಗಿಡಗಳಿಗೆ ಪ್ರೀತಿಯನ್ನು ಕೊಟ್ಟರೆ ಅದು ಹೆಮ್ಮರವಾಗಿ ಭೂಮಿಯನ್ನು ರಕ್ಷಣೆ ಮಾಡುತ್ತೆ, ನಮ್ಮನ್ನೆಲ್ಲ ಕಾಪಾಡುತ್ತೆ. ನಮಸ್ತೆ. ಮಾಧವ್ ಉಳ್ಳಾಳ್ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಮತ್ತು ದುರ್ಗಾ ಫ್ರೆಂಡ್ಸ್ ವತಿಯಿಂದ ಹೃದಯಪೂರ್ವಕ ವಂದನೆಗಳು. ಅದೇ ರೀತಿ ನಮ್ಮ ಠಾಣೆಯ ಪೊಲೀಸ್ ಉಪನಿರೀಕ್ಷಕರಾದ ಧನರಾಜ್ ದಯವಿಟ್ಟು ಒಂದೆರಡು ಮಾತನಾಡಬೇಕು ಅಂತ ವಿನಂತಿ ಮಾಡ್ತೀನಿ. ಶ್ರೀ ದುರ್ಗಾ ಫ್ರೆಂಡ್ಸ್ ರಿಜಿಸ್ಟರ್ ಉಳ್ಳಾಳ 5ನೇ ವರ್ಷದ ವನ ಮಹೋತ್ಸವವನ್ನು ಇದರ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಆಚರಿಸ್ತಾ ಇದ್ದಾರೆ. ಈ ಸಭೆಯಲ್ಲಿ ನಮ್ಮ ಅರಣ್ಯ ಇಲಾಖೆಯ ಪೊಲೀಸ್ ನಿರೀಕ್ಷಕರು ಮತ್ತು ಉನ್ನತ ಅಧಿಕಾರಿಗಳು ಭಾಗವಹಿಸಿದ್ದಾರೆ. ಅಲ್ಲದೆ ಠಾಣೆಯ ನಮ್ಮ ಪೊಲೀಸ್ ಉಪನಿರೀಕ್ಷಕರು ಹಾಗೂ ಎಸ್ಐಗಳು ಹಾಗೂ ಇತರ ಸಿಬ್ಬಂದಿಗಳು ಭಾಗವಹಿಸ್ತಾ ಇದ್ದಾರೆ. ಇದೊಂದು ಉತ್ತಮ ಕಾರ್ಯಕ್ರಮ. ಈ ಉತ್ತಮ ಕಾರ್ಯಕ್ರಮದಲ್ಲಿ ಎಲ್ಲರೂ ಈ ನಮ್ಮ ಈ ಠಾಣೆ ಆವರಣದಲ್ಲಿ ಇವತ್ತು ಈ ಗಿಡವನ್ನು ನೆಡ್ತಾ ಇದ್ದಾರೆ. ಇದಕ್ಕೆ ನಾವು ಎಲ್ಲರೂ ಪ್ರೋತ್ಸಾಹಿಸುವ. ಮುಂದೆಯೂ ಕೂಡ ಈ ಹೆಚ್ಚಿನ ಆದ್ಯತೆಯಲ್ಲಿ ಶ್ರೀ ದುರ್ಗಾ ಫ್ರೆಂಡ್ಸ್ ಉಳ್ಳಾಳ ಇವರು ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸಿ ಮರ ನೆಡುವಂಥ ಕಾರ್ಯಕ್ರಮವನ್ನು ಉತ್ತಮಗೊಳಿಸಿ ಸಾರ್ವಜನಿಕರಿಗೆ ಹಾಗೂ ಅಲ್ಲದೆ ನಮ್ಮ ಮನೆಯಲ್ಲಿ ಪ್ರತಿ ಮನೆಯಲ್ಲಿ ಒಂದೊಂದು ಸಸಿಯನ್ನು ಮಾಡುವ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಳ್ಳಲಿ ಅಂತ ಹೇಳಿ ಶ್ರೀ ದುರ್ಗಾ ಫ್ರೆಂಡ್ಸ್ ಉಳ್ಳಾಲ ಇವರ ವತಿಯಿಂದ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕೆಲ್ಲರಿಗೂ ನಾವು ಸಾಕ್ಷಿಯಾಗಿದ್ದೀವಿ. ನಿಜವಾಗ್ಲೂ ನಾನು ಅದೃಷ್ಟವಂತ ಅನ್ಕೊಂತೀನಿ. ಒಂದು ಒಳ್ಳೆಯ ಮಾಹಿತಿ ಹೇಳಿದ್ರು, ನಿಜವಾಗ್ಲೂ ಗೊತ್ತಿರಲಿಲ್ಲ ಅಷ್ಟೆಲ್ಲ. ನಾವು ಮೋಸ್ಟ್ ಆಫ್ ದ ಜನರಿಗೆ ಒಂದು ಮಾಹಿತಿ ತಲುಪಿದೆ ಅಂತ ಅನ್ಕೊತೀನಿ. ಈ ಒಂದು ಕಾರ್ಯಕ್ರಮದ ಒಂದು ಭಾಗವಾಗಿರೋದಕ್ಕೆ ನಮಗೆ ಭಾಳ ಹೆಮ್ಮೆ ಇದೆ. ಅದು ನಾನು ಭಾಳ ಖುಷಿ ಪಡುವಂಥ ವಿಚಾರ ಆಗಿದೆ. ಇದೇ ರೀತಿ ದುರ್ಗಾ ಫ್ರೆಂಡ್ಸ್ ಏನು 20ನೇ ವರ್ಷದ ಸರಣಿ ಕಾರ್ಯಕ್ರಮ ಅಂತ ಏನಿದೆ, ಇದು ಹೀಗೆ ಬೆಳೀಲಿ. ಹೀಗೆ ಇನ್ನೂ ಉನ್ನತ ಮಟ್ಟದಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಹಮ್ಮಿಕೊಂಡು ಒಳ್ಳೊಳ್ಳೆ ಆಯಕಟ್ಟನೆ ಇದರಲ್ಲಿ ಒಂದು ಮರಗಳನ್ನು ನೆಟ್ಟು ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂತಾಗಲಿ. ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ, ಠಾಣಾ ಮಟ್ಟದಲ್ಲಿ ನಿಮ್ಮ ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯ ಸಹಕಾರವಾದರೆ ಖಂಡಿತ ನಾವು ಮಾಡಲಿಕ್ಕೆ ನಿಮ್ಮ ಜೊತೆ ಸಿದ್ಧರಿದ್ದೀವಿ ಅಂತ ಹೇಳ್ತಾ, ಈ ಒಂದು ಸುಸಂದರ್ಭದಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಹೊಂದಿಸ್ತಾ ನನ್ನ ಮಾತನ್ನು ಇಡುವಂಥ ಕಾರ್ಯಕ್ರಮ ದಯವಿಟ್ಟು ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ CSI ಅವರು ಹಾಗೆಲ್ಲ ಅಧಿಕಾರಿ ಸಿಬ್ಬಂದಿಯವರು ದಯವಿಟ್ಟು ಆ ಸ್ಥಳಕ್ಕೆ ಬರಬೇಕು ಅಂತ ಎಲ್ಲರನ್ನು ವಿನಂತಿ ಮಾಡ್ತಿದ್ದೇವೆ. ಅದೇ